ಕೇರಳ ಸ್ಟೇಟ್ ಹೈಯರ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಮಂಜೇಶ್ವರ ವಲಯದ ವತಿಯಿಂದ ಕುಟುಂಬ ಸಂಗಮ ಮಂಜೇಶ್ವರ ಬೀಚ್ನಲ್ಲಿರುವ ಅಮನ್ ಕಾಟೇಜ್ನಲ್ಲಿ ಜರುಗಿತು. ವಲಯಾಧ್ಯಕ್ಷ ಅಬೂಬಕರ್ ಅವರು ಧ್ವಜಾರೋಹಣಗೆಯುವುದರೊಂದಿಗೆ ಕುಟುಂಬ ಸಂಗಮಕ್ಕೆ ಚಾಲನೆ ನೀಡಿದ್ರು. ಕಾರ್ಯಕ್ರಮವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಇಂದು ವೇದಿಕೆಯನ್ನ ಅಲಂಕರಿಸುವವರೇ ವೇದಿಕೆಯಲ್ಲಿ ಅತಿಥಿಯಾಗಿದ್ದಾರೆ. ಯಾವುದೇ ಸಂಘಟನೆಯಾಗಲಿ ಕುಟುಂಬ ಸಂಗಮವನ್ನ ನಡೆಸುವಾಗ ಆ ಸಂಘಟನೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯನ ಕುಟುಂಬದ ಪ್ರತಿಯೊಂದು ಸದಸ್ಯರು ಕೂಡ ಜಾತಿ ಮತವನ್ನ ಮರೆತು ನಾವೆಲ್ಲರೂ ಭಾರತೀಯರೆಂಬ ಉದ್ದೇಶವನ್ನಿಟ್ಟುಕೊಂಡು ಜೊತೆಗೂಡಿದ್ರೆ ಆ ಕುಟುಂಬ ಸಂಗಮ ಇತರರಿಗೆ ಮಾದರಿಯಾಗ್ತದೆ ಎಂದು ಹೇಳಿ ಕುಟುಂಬ ಸಂಗಮಕ್ಕೆ ಶುಭ ಹಾರೈಸಿದ್ರು. ലോകത്തിന്റെ നടുവിലേക്ക് മഞ്ചേശ്വരം എന്ന് പറയുന്ന ഒരു നാടിനെ ഉയർത്തിക്കൊണ്ടുവന്നതിൽ രാഷ്ട്രകവി ഗോവിന്ദപ്പൈ എന്ന് പറയുന്ന വലിയ ഒരു മനുഷ്യനാണ്. ആ മനുഷ്യന്റെ വീട്ടുമുറ്റത്ത് നിന്നാണ് നിങ്ങളൊക്കെ കാലങ്ങളിലായി ಈ ಕುಟುಂಬ ಸಂಗಮത്തിലേക്ക് ಕടന്നു. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಟಿವಿ ಬಾಲನ್ ಮಾತನಾಡಿ, ನಮ್ಮಲ್ಲಿರುವ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ನಮ್ಮ ಕೆಲಸಗಳೊಂದಿಗೆ ಭಾಗಿಯಾಗಿಸಬಹುದು ಎಂಬುದನ್ನು ಇವತ್ತು ಚರ್ಚೆ ನಡೆಸಬೇಕಾಗಿದೆ ಎಂದರು. കൂട്ടായ്മയുടെ ഭാഗമായിട്ടാണ് ഈ കുടുംബസംഗമം സംഘടിപ്പിച്ചത്. ഈ കുടുംബസംഗമത്തിന് ആസ്പദമായ കാര്യങ്ങളെല്ലാം കുടുംബസംഗമത്തിന്റെ പ്രസക്തിയുമെല്ലാം ഉദ്ഘാടക പ്രാസംഗികൻ വളരെ വിശദമായിട്ട് തന്നെ നിങ്ങളോട് സംസാരിക്കും. ഈ ആധുനിക യുഗത്തിൽ നമ്മുടെ വാടക വിതരണ രംഗത്ത് കുടുംബങ്ങളുടെ പ്രസക്തി എന്താണ്, ഈ വ്യാപാര മേഖലയിൽ എങ്ങനെ സഹായിക്കാൻ കുടുംബങ്ങൾക്ക് പറ്റും, ഇതൊക്കെ ചർച്ച ചെയ്യപ്പെടുന്ന ഒരു ദിവസമാണ്. ಕಳೆದ ವರ್ಷಗಳಿಂದ ಈ ವಲಯದಲ್ಲಿ ಸೇವೆಯನ್ನ ನೀಡುತ್ತಿರುವ ಎಸ್ಎಂ ರಫೀಕ್, ವಿಶ್ವನಾಥ್ ಶೆಟ್ಟಿ, ಪ್ರಭಾಕರ್ ಮಜ್ಜಿರ್ಪಳ್ಳ, ಚಂದ್ರಕನಿಲ, ಮನೋಜ್, ಅಬೂಬಕರ್ ಹಾಗೂ ನವೀನ್ ಮಂಜೇಶ್ವರ ಮೊದಲಾದವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಶ್ರೀ ಕನಿಲ ಎಂಟರ್ಪ್ರೈಸಸ್ ಈ ಸಂದರ್ಭ ಸಂಘಟನೆಯ ನೇತರರಾದ ಸುರೇಂದ್ರನ್ ಬಿಂದು, ಸಂತೋಷ್ ಕಣ್ಣೂರು, ಎಚ್ಎಸ್ ಹಂಸ, ವಧುನಾನಂದಾಚಾರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ವೈವಿಧ್ಯ, ಗಾಯನ ಹಾಗೂ ಸದಸ್ಯರಿಂದ ವಿವಿಧ ಸ್ಪರ್ಧೆಗಳು, ಹಗ್ಗಜಗಾಟ, ವಿವಿಧ ಕಲಾ ಪ್ರದರ್ಶನಗಳು ನಡೆದವು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.